ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹಳೆಯ ಒಂದು ನೆನಪು ಬೆಲ್ಲದ ಕ್ಯಾಂಡಿ ಯಾರೆಲ್ಲ ತಿಂದಿದ್ದೀರಿ, ಯಾರಿಗೆಲ್ಲ ಇಷ್ಟ ಅಂತ ಖಂಡಿತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ಬೆಲ್ಲ ಕ್ಯಾಂಡಿ ಮಾಡಲಿಕ್ಕೆ ನಾನು ಬೆಲ್ಲವನ್ನು ತಗೊಂಡಿದ್ದೇನೆ. ಸ್ವಲ್ಪ 2 ಚಮಚದಷ್ಟು ಕಾರ್ನ್ ಫ್ಲೋರ್, 3 ರಿಂದ 4 ಚಮಚದಷ್ಟು ಸಬ್ಬಕ್ಕಿ, ಇಲ್ಲದಿದ್ದರೆ ನೀವು ಸೇವಿಗೆಯನ್ನು ಕೂಡ ತಗೋಬಹುದು. ನಾನಿಲ್ಲಿ ಸಬ್ಬಕ್ಕಿ ತಗೊಂಡಿದ್ದೇನೆ. ನೋಡಿ, ಮೊದಲಿಗೆ ನಾವು ಸಬ್ಬಕ್ಕಿಯನ್ನು ಬೇಯಿಸ್ಕೊಳ್ಬೇಕು. ನೋಡಿ, ನೀರು ಬಿಸಿಯಾದ ನಂತರ ಈ ಸಬ್ಬಕ್ಕಿಯನ್ನು ನಾನು ಚೆನ್ನಾಗಿ ತೊಳೆದು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೋಡಿ, ಇದು ಚೆನ್ನಾಗಿ ಬೇಯಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರ ಜೊತೆಗೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ಇಂತಹದೇ ಒಳ್ಳೆ ರೆಸಿಪಿಗಳು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ನಮ್ಮ ಚಾನಲಲ್ಲಿ ಜಾಸ್ತಿಯಾಗಿ ತುಳುನಾಡ ಅಡುಗೆಗಳಿಗೆ ಪ್ರಾಮುಖ್ಯತೆ ಕೊಡಲಾಗಿದೆ. ಇಲ್ಲಿ ನೋಡಿ, ಸಬ್ಬಕ್ಕಿ ಬೇಯ್ತಾ ಬಂತು. ನೋಡಿ, ಆಲ್ಮೋಸ್ಟ್ ಆಯಿತು. ಗ್ಯಾಸ್ ಬಂದ್ ಮಾಡಿ ಇದನ್ನು ನಾವೀಗ ನೀರನ್ನು ಬಸಿದ್ಕೊಳ್ಬೇಕು. ನೋಡಿ, ಈ ನೀರನ್ನು ಚೆಲ್ಲಬಾರ್ದು. ನೋಡಿ, ಹೀಗೆ ನಾವು ಅದರ ನೀರನ್ನು ಒಂದು ಪಾತ್ರೆಗೆ ಬಸಿದುಕೊಳ್ಬೇಕು. ಇವಾಗ ನೋಡಿ, ಆ ಸಬ್ಬಕ್ಕಿ ಮೇಲೆ ನಾವು ತಣ್ಣೀರಿಂದ ಒಂದು 2 ರಿಂದ 3 ಸಲ ತೊಳ್ಕೊಬೇಕು. ಈ ನೀರನ್ನು ನಾನೀಗ ಬೆಲ್ಲವನ್ನು ಕರಗಿಸಲಿಕ್ಕೆ ಬಳಸ್ತೇನೆ. ನೋಡಿ, ಇನ್ನೊಂದು ಸಲ ನಾನು ಸ್ವಲ್ಪ ಸಬ್ಬಕ್ಕಿಗೆ ತಣ್ಣನೆಯ ನೀರನ್ನು ಹಾಕಿ ಅದನ್ನು ನೋಡಿ ತೆಗೆದಿಟ್ಕೊಳ್ತೇನೆ. ಇಲ್ಲದ್ರೆ ಅದು ಅಂಟು ಆಗ್ತದೆ. ಹಾಗಾಗಿ ನಾವು ಬೆಂದ ನಂತರ ಅದಕ್ಕೆ ಸ್ವಲ್ಪ ತಣ್ಣಗೆಯ ನೀರನ್ನು ಹಾಕಬೇಕು 2 ರಿಂದ 3 ಸಲ. ಆವಾಗ ಅದು ಹೀಗೆ ಅಂಟೋದಿಲ್ಲ. ಇದನ್ನೊಂದು ನೋಡಿ ಬೌಲಿಗೆ ನಾನು ತೆಗೆದಿಟ್ಕೊಂಡೆ. ಹೀಗೆ ನಾವು ತೆಗೆದಿಟ್ಕೊಂಡು ನೋಡಿ, ಇದು ಸಬ್ಬಕ್ಕಿಯನ್ನು ತೆಗೆದಿಟ್ಕೋಬೇಕು. ಇವಾಗ ನಾವು ಆ ನೀರನ್ನು, ಸಬ್ಬಕ್ಕಿಯ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಯಾವ ಬೌಲಲ್ಲಿ ನೀವು ಬೆಲ್ಲ ತಗೊಂಡಿದ್ದೀರೋ ಅದೇ ಬೌಲಲ್ಲಿ 4ರಷ್ಟು ನೀರು ಹಾಕ್ಕೋಬೇಕು. ಇಲ್ಲಿ ನಾನು ಸಬ್ಬಕ್ಕಿ ಬೇಯಿಸಿದ ನೀರನ್ನು ಹಾಕ್ತಾ ಇದ್ದೇನೆ. ಮೊದಲಿಗೆ 3.5 ಕಪ್ ಆಗುವಷ್ಟು ನೋಡಿ ಇದರಲ್ಲಿ ಉಂಟು. ಆಮೇಲೆ ಇನ್ನೂ ಎಕ್ಸ್ಟ್ರಾ ನಾನು ಅರ್ಧ ಕಪ್ ನೀರನ್ನು ಸೇರಿಸಿ ಮೊದಲಿಗೆ ಬೆಲ್ಲವನ್ನು ಕರಗಿಸ್ಕೊಳ್ತೇನೆ. ಸಬ್ಬಕ್ಕಿ ತುಂಬ ತಂಪು. ಈ ಬಿಸಿಲಿಗೆ ಸಬ್ಬಕ್ಕಿ ನಮ್ಮ ದೇಹವನ್ನು ತಂಪಿಡ್ತದೆ. ಹಾಗಾಗಿ ನಾನು ಈ ನೀರನ್ನು ಕೂಡ ಚೆಲ್ಲಿಲ್ಲ. ನೋಡಿ, ಈ ಅರ್ಧ ಕಪ್ ನೀರನ್ನು ಇಲ್ಲಿ ಸೇರಿಸಿ ಬೆಲ್ಲವನ್ನು ನಾವು ಮೊದಲಿಗೆ ಕರಗಿಸ್ಕೊಳ್ಬೇಕು. ಇನ್ನೊಂದು ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ಕಪ್ಪು ಬಣ್ಣದ ಬೆಲ್ಲವನ್ನು ತಗೊಂಡಿದ್ದೇನೆ. ಹಾಗಾಗಿ ಸ್ವಲ್ಪ ಕ್ಯಾಂಡಿ ಕಪ್ಪು ಕಲರ್ ಬರ್ತದೆ. ನೀವು ಹಳದಿ ಕಲರ್ ಬೆಲ್ಲ ತಗೊಂಡ್ರೆ ಆ ಕ್ಯಾಂಡಿ ಕೂಡ, ಬೆಲ್ಲದ ಕ್ಯಾಂಡಿ ಹಳದಿ ಕಲರೇ ಬರ್ತದೆ. ಇಲ್ಲಿ ನೋಡಿ, ಸಣ್ಣ ಚಮಚದಲ್ಲಿ 2 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೇನೆ. ಇದನ್ನು ನಾವು ಗಂಟಿಲ್ಲದ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಗಂಟಿರಬಾರ್ದು. ಬೆಲ್ಲ ಚೆನ್ನಾಗಿ ಕರಗಿದ ನಂತರ ಕಾರ್ನ್ ಫ್ಲೋರ್ ಮಿಶ್ರಣವನ್ನು ಹಾಕಿ ಇದನ್ನು ಚೆನ್ನಾಗಿ ನೋಡಿ ಹೀಗೆ ತಿರುಗುತ್ತಾ ಇರಬೇಕು. ಚೆನ್ನಾಗಿ ನೋಡಿ ಹೀಗೆ ತಿರುಗಿಸ್ತಾ ಇರಬೇಕು. ಆಮೇಲೆ ಒಂದು ಕುದಿ ಬರಬೇಕು. ಜಾಸ್ತಿ ಕುದಿಸೋದು ಅಗತ್ಯ ಇಲ್ಲ. ನೋಡಿ, ಒಂದು ಕುದಿ ಬಂದ ನಂತರ ನಾನಿಲ್ಲಿ ಸ್ವಲ್ಪ ಫ್ಲೇವರಿಗೋಸ್ಕರ ಏಲಕ್ಕಿ ಹಾಕ್ತಾ ಇದ್ದೇನೆ. ನೀವು ಚಿಟಿಕೆ ಇಲ್ಲಿ ಉಪ್ಪನ್ನು ಕೂಡ ಸೇರಿಸಿ. ನಾನು ಉಪ್ಪು ಸೇರಿಸಿದಾಗ ಅದು ವಿಡಿಯೋ ಸ್ಕಿಪ್ ಆಯಿತು. ಇವಾಗ ನೋಡಿ, ಇದು ಆಯಿತು. ನೋಡಿ, ಕೈಗೆ ಸ್ವಲ್ಪ ಅಂಟು ಬರ್ತಾ ಉಂಟು, ನಾವು ಕಾರ್ನ್ ಫ್ಲೋರ್ ಹಾಕಿದ ಕಾರಣ. ಗ್ಯಾಸ್ ಬಂದ್ ಮಾಡಿದ ನಂತರ ನಾವು ಇದನ್ನು ಸೋಸ್ಕೊಳ್ಳುವ. ಯಾಕಂದರೆ ಇದರಲ್ಲಿ ಏಲಕ್ಕಿ ಹಾಕಿದ್ದೇವೆ ನಾವು. ಅದು ಎಲ್ಲ ನಮಗೆ ಐಸ್ ಕ್ರೀಮ್ ತಿನ್ನುವಾಗ ಬಾಯಲ್ಲಿ ಕಚ್ಚಲಿಕ್ಕೆ ಸಿಗ್ತದೆ. ಹಾಗಾಗಿ ನಾವು ಅದನ್ನೆಲ್ಲ ಸೋಸ್ಕೊಂಡ್ರೆ ಒಳ್ಳೆಯದು. ಇದು ತಣ್ಣಗಾಗಲಿಕ್ಕೆ ಬಿಡಬೇಕು. ಅಷ್ಟರವರೆಗೆ ನೋಡಿ, ನಾನಿಲ್ಲಿ ಐಸ್ ಕ್ರೀಮ್ ನೋಡಿ ಕ್ಯಾಂಡಿ ಮೋಲ್ಡ್ ಉಂಟು ನನ್ನ ಹತ್ರ. ಕೆಲವು ಕುಲ್ಫಿ ಮೋಲ್ಡ್ ಉಂಟು. ನಿಮ್ಮ ಹತ್ರ ಹೀಗೆ ಮೋಲ್ಡ್ ಇದ್ದರೆ ಕ್ಯಾಂಡಿದು ಇದು ಯೂಸ್ ಮಾಡಿ. ಒಂದು ವೇಳೆ ಇಲ್ಲ ಅಂದರೆ ಈ ಥರ ಗ್ಲಾಸನ್ನು ಕೂಡ ನೀವು ಬಳಸಬಹುದು. ನಾನು ಈ 3ರಲ್ಲಿ ಕೂಡ ಕ್ಯಾಂಡಿ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾವು ನೋಡಿ, ಇದು ಕುಲ್ಫಿ ಮೋಲ್ಡ್. ನಾನೀಗ ಐಸ್ ಕ್ಯಾಂಡಿ ಮೋಲ್ಡಲ್ಲಿ ಬೇಯಿಸಿ ನಾವು ತೆಗೆದಿಟ್ಟಂತಹ ಸಬ್ಬಕ್ಕಿಯನ್ನು ಇದಕ್ಕೆ ಸ್ವಲ್ಪನೇ ಹಾಕ್ಕೊಳ್ಳುವ. ಇಲ್ಲಿ ಬೇಕಾದರೆ ಬೇಯಿಸಿದ ಶಾವಿಗೆಯನ್ನು ಕೂಡ ಸೇರಿಸ್ಕೋಬಹುದು. ನಾನು ಸಬ್ಬಕ್ಕಿಯನ್ನು ಇಲ್ಲಿ ಬಳಸಿದ್ದೇನೆ. ಎಲ್ಲದಕ್ಕೆ ಸ್ವಲ್ಪನೇ ಹಾಕುವ. ಒಂದು ಮೌಲ್ಡಲ್ಲಿ ನಾನು ಸಬ್ಬಕ್ಕಿ ಹಾಕಿ ಬೆಲ್ಲದ ಕ್ಯಾಂಡಿ ಮಾಡ್ತಾ ಇದ್ದೇನೆ. ಇನ್ನೊಂದು ಮೌಲ್ಡಲ್ಲಿ ನಾನು ಸಬ್ಬಕ್ಕಿ ಹಾಕದೆ ಕ್ಯಾಂಡಿಯನ್ನು ಮಾಡ್ತಾ ಇದ್ದೇನೆ. ನೋಡಿ, ಹೀಗೆ ಮಾಡ್ಕೋಬೇಕು. ನೋಡಿ, ಅದು ಸೆಟ್ ಆಗಬೇಕು ಕೆಳಗಡೆ. ಇವಾಗ ನೋಡಿ, ಬೆಲ್ಲ ನಾವು ಕರಗಿಸಿಟ್ಟ ಬೆಲ್ಲ ನೋಡಿ ತಣ್ಣಗಾಗಿದೆ. ಇದನ್ನೊಂದು ಸಲ ಹೀಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋ. ನೋಡಿ, ಇದರ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ದಪ್ಪ ಉಂಟು. ಯಾಕಂದರೆ ನಾವು ಕಾರ್ನ್ ಫ್ಲೋರ್ ಹಾಕಿದ ಕಾರಣ. ಇವಾಗ ನಾವು ಮೌಲ್ಡಿಗೆ
ಈ ಬೆಲ್ಲದ ನೀರನ್ನು ಹಾಕ್ಕೋಬೇಕು. ತುಂಬ ಒಳ್ಳೆಯದಾಗ್ತದೆ ಫ್ರೆಂಡ್ಸ್. ಖಂಡಿತ ನೀವೊಮ್ಮೆ ಈ ಬೆಲ್ಲದ ಕ್ಯಾಂಡಿಯನ್ನು ಮಾಡ್ಕೊಳ್ಳಿ ಮನೆಯಲ್ಲಿ, ಮಕ್ಕಳಿಗೂ ತಿನ್ನಿಸಿ, ನೀವು ತಿನ್ನಿ, ಮತ್ತು ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾತ್ರ ಕೊಡಿ. ಇವಾಗ ನೋಡಿ, ಇದಕ್ಕೆ ನಾನು ಸಬ್ಬಕ್ಕಿ ಹಾಕಿದ ಮೌಲ್ಡಿಗೆ ಈ ಬೆಲ್ಲದ ನೀರನ್ನು ಸೇರಿಸಿ ಆಯಿತು. ಈಗ ಸಬ್ಬಕ್ಕಿ ಹಾಕದೇ ಇರುವ ಮೌಲ್ಡಿಗೆ ನಾನೀಗ ನೋಡಿ, ಇದು ಕುಲ್ಫಿ ಮೌಲ್ಡ್, ಇದಕ್ಕೆ ಕೂಡ ನಾನು ಈ ಪಾಕವನ್ನು ಬೆಲ್ಲದ ನೀರನ್ನು ಹಾಕ್ತಾ ಇದ್ದೇನೆ. ಇದನ್ನು ನಾವು ಓವರ್ ನೈಟ್ ಒಂದು 12ರಿಂದ 14 ಗಂಟೆ ಡೀಪ್ ಫ್ರೀಸರಲ್ಲಿ ಇಡಬೇಕಾಗ್ತದೆ. ಒಂದು ವೇಳೆ ನಿಮ್ಮ ಹತ್ರ ಈ ಮೌಲ್ಡ್ ಇಲ್ಲ ಅಂದರೆ ನೀವು ಗ್ಲಾಸಲ್ಲಿ ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ನಾವು ಸಬ್ಬಕ್ಕಿ ಹಾಕಿದ ಮೌಲ್ಡಲ್ಲಿ ಸ್ವಲ್ಪ ಹೀಗೆ ಒಂದು ಕಡ್ಡಿಯಿಂದ ನಾವು ಅದನ್ನು ಸಬ್ಬಕ್ಕಿಯನ್ನು ತಿರುಗಿಸ್ತಾ ಇರಬೇಕು. ಯಾಕಂದರೆ ಅದು ಅಡಿಯಲ್ಲಿ ಸೆಟ್ಟಾಗಿ ಕೂತ್ಕೊಂಡಿದೆ, ಸ್ವಲ್ಪ ಬೆಲ್ಲದ ಜೊತೆ ಹೊಂದಿಕೊಳ್ಳಿ ಅಂತ. ನೋಡಿ, ಹೀಗೆ ಎಲ್ಲ ಕ್ಯಾಂಡಿ ಮೌಲ್ಡಿಗೆ ನಾವು ಹೀಗೆ ಕಡ್ಡಿಯನ್ನು ಹಾಕಿ ಸ್ವಲ್ಪ ತಿರುತ್ತಾ ಇದ್ದರೆ ಸಾಕು, ಜಾಸ್ತಿ ಏನು ಬೇಡ, ಸ್ವಲ್ಪ ಅದು ಮಿಕ್ಸ್ ಆದರೆ ಸಾಕು ಸಬ್ಬಕ್ಕಿ. ಇವಾಗ ಇದರ ಮುಚ್ಚಳವನ್ನು ನಾನು ಮುಚ್ತಾ ಇದ್ದೇನೆ. ಒಂದು ವೇಳೆ ನಿಮ್ಮ ಹತ್ರ ಹೀಗೆ ಇಲ್ಲ ಅಂತ ಆದರೆ ಅದು ಕೂಡ ಗ್ಲಾಸಲ್ಲಿ ಹೇಗೆ ಮಾಡೋದಂತ ಕೂಡ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಇವಾಗ ಇದಕ್ಕೆ ನೋಡಿ, ಐಸ್ ಕ್ರೀಮ್ ಕಡ್ಡಿಯನ್ನು ಕೂಡ ನಾವು ಹಾಕ್ಕೋಬೇಕು. ಎಲ್ಲದರ ಮುಚ್ಚಳ ಮುಚ್ಚಿ ನಾವು ಐಸ್ ಕ್ರೀಮ್ ಕಡ್ಡಿಗಳನ್ನು ಇದಕ್ಕೆ ಸೇರಿಸಿ ಇಟ್ಟು ಬಿಡಬೇಕು. ಯಾರಿಗೆಲ್ಲ ಬೆಲ್ಲದ ಕ್ಯಾಂಡಿ ಇಷ್ಟ ಅಂತ ನೀವು ಖಂಡಿತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇವಾಗ ನೋಡಿ, ನಾನು ಒಂದು ಗ್ಲಾಸಲ್ಲಿ ಕೂಡ ನಿಮಗೆ ತೋರಿಸಿದ್ದೆ, ಅದಕ್ಕೆ ನಾನು ಮೇಲೆ ಸಿಲ್ವರ್ ಕಾಯಿಲನ್ನು ಹಾಕ್ತಾಯಿದ್ದೆ. ನೋಡಿ, ಸಿಲ್ವರ್ ಪೇಪರನ್ನು ಅಥವಾ ಒಂದು ಪ್ಲಾಸ್ಟಿಕ್ ರ್ಯಾಪರ್ ಇದ್ದರೂ ಅದನ್ನು ಹೀಗೆ ನಾವು ಮುಚ್ಚಿ ಒಂದು ಸಣ್ಣ ಚಾಕುವಿನಿಂದ ಸಣ್ಣ ಹೋಲ್ ಮಾಡಿ ಅದಕ್ಕೆ ಕೂಡ ಐಸ್ ಕ್ರೀಮ್ ಕಡ್ಡಿಯನ್ನು ಹೀಗೆ ಇಟ್ಟರೆ ಆಯಿತು. 12ರಿಂದ 14 ಗಂಟೆ ನಾವು ಇದನ್ನು ಡೀಪ್ ಫ್ರೀಸರಲ್ಲಿ ಇಟ್ಟು ಬಿಡಬೇಕು. ಈಗ ಇದನ್ನು ಡೀಪ್ ಫ್ರೀಸರಲ್ಲಿ ಇಟ್ಟು ಬಿಡುವ. ನೋಡಿ, ಡೀಪ್ ಫ್ರೀಸರಲ್ಲಿ ನಾನು ಇಟ್ಟಾಯಿತು. 12ರಿಂದ 14 ಗಂಟೆ ಆದ ನಂತರ ನೋಡುವ. ನೋಡಿ, ಈಗ 14 ಗಂಟೆ ಆಯಿತು. ಇವಾಗ ನಾನಿದನ್ನು ತೆಗಿತಾ ಇದ್ದೇನೆ. ನೋಡಿ, ಎಷ್ಟು ಕೋಲ್ಡಾಗಿ ಐಸ್ ಕ್ರೀಮ್ ಕೂಡ ಗಟ್ಟಿಯಾಗಿ ಬಂದಿದೆ. ಇದನ್ನು ನಾನು ಸ್ವಲ್ಪ ತಣ್ಣೀರಿನಿಂದ ಹೀಗೆ ತೊಳ್ಕೊಬೇಕು, ಇಲ್ಲದಿದ್ದರೆ ಅದು ಐಸ್ ಕ್ರೀಮ್ ನಮಗೆ ಮೌಲ್ಡಿಂದ ತೆಗಿಲಿಕ್ಕೆ ಬರೋದಿಲ್ಲ. ಹೀಗೆ ನೀರಿನಲ್ಲಿ ನಾವು ತೆಕ್ಕೊಂಡ್ರೆ ಐಸ್ ಕ್ರೀಮ್ ಕೂಡ ಈಸಿಯಾಗಿ ತೆಗಿಲಿಕ್ಕೆ ಬರ್ತದೆ. ಇಲ್ಲದ್ರೆ ಒಂದು ಪಾತ್ರೆಯಲ್ಲಿ, ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟು ಅದರ ಒಳಗಡೆ ಈ ಐಸ್ ಕ್ರೀಮ್ ಮೌಲ್ಡನ್ನು ಇಟ್ಟರೂ ಕೂಡ ಸುಲಭವಾಗಿ ನಮಗೆ ಹೀಗೆ ಕ್ಯಾಂಡಿಯನ್ನು ತೆಗಿಲಿಕ್ಕೆ ಬರ್ತದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಲ್ಲದ ಕ್ಯಾಂಡಿ ರೆಡಿಯಾಗಿದೆ. ನೋಡಿ, ನೋಡಿದ್ರಲ್ಲ, ಇನ್ನೊಂದು ತೋರಿಸ್ತಾ ಇದ್ದೇನೆ, ಅದು ಕೂಡ ಸಬ್ಬಕ್ಕಿ ಹಾಕದೆ ಮಾಡಿದ ಕ್ಯಾಂಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಖಂಡಿತ ನೀವೊಮ್ಮೆ ಈ ಬೆಲ್ಲದ ಕ್ಯಾಂಡಿ ಮನೆಯಲ್ಲಿ ಟ್ರೈ ಮಾಡಿ ನನಗೆ ತಿಳಿಸಿ. ಗ್ಲಾಸಲ್ಲಿ ಮಾಡಿದ ಕ್ಯಾಂಡಿ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೋಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ ಈ ಕ್ಯಾಂಡಿ. ಮಕ್ಕಳಿಗೆ ಯಾಕೆ, ದೊಡ್ಡವರಿಗೂ ಇಷ್ಟ ಆಗ್ತದೆ. ಯಾರು ಬೆಲ್ಲ ಕ್ಯಾಂಡಿ ಇಷ್ಟಪಡ್ತಾರೋ ಅವರಿಗಂತೂ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಸುಲಭವಾಗಿ ಮನೆಯಲ್ಲೇ ಬೆಲ್ಲದ ಕ್ಯಾಂಡಿ ರೆಡಿ ಮಾಡ್ಬೋದು. ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ಬೆಲ್ಲ, ಸಬ್ಬಕ್ಕಿ ಇದ್ದೇ ಇರ್ತದೆ. ಮತ್ತೆ ಯಾಕೆ ತಡ, ಖಂಡಿತ ನೀವೊಮ್ಮೆ ಈ ವಿಡಿಯೋವನ್ನು ನೋಡಿದ ತಕ್ಷಣ ಬೆಲ್ಲದ ಕ್ಯಾಂಡಿ ರೆಡಿ ಮಾಡಿ ನೀವು ತಿನ್ನಿ, ಎಲ್ಲರಿಗೂ ತಿನ್ನಿಸಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ.